ಬಾಳೆಹಣ್ಣು ಎಷ್ಟು ರುಚಿಯಾಗಿರುತ್ತದೆ ಹಾಗೂ ಅದರಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತಿರುವ ವಿಷಯ. ಸಾಮಾನ್ಯವಾಗಿ ಬಾಳೆಹಣ್ಣು ಕಾಯಿ ಇದ್ದಾಗ ಹಸಿರಾಗಿ ನಂತರ ಹಳದಿಯಾಗುತ್ತದೆ. ಹಾಗೆ ಒಳಭಾಗ ಬಿಳಿ ಬಾದಾಮಿ ಬಣ್ಣದಿಂದ ಕೂಡಿರುತ್ತದೆ. ಆದರೆ ನೀವು ಎಂದಾದರೂ ನೀಲಿ ಬಾಳೆಹಣ್ಣನ್ನ ನೋಡಿದ್ದೀರಾ, ಕಂಡಿದ್ದೀರಾ ಅಥವಾ ತಿಂದಿದ್ದೀರಾ? ಹಾಗೂ ಇದನ್ನು ತಿನ್ನುವುದರಿಂದ ಆಗುವ ಹಲವಾರು ಪ್ರಯೋಜನಗಳ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ನೀಲಿ ಬಾಳೆಹಣ್ಣು ನಾವು ಇದುವರೆಗೂ ತಿಂದಿರುವ ಸಾಮಾನ್ಯ ಬಾಳೆಹಣ್ಣಿಗಿಂತ ಬಹಳ ರುಚಿಯಾಗಿರುತ್ತದೆ. ನೀಲಿ ಬಾಳೆಹಣ್ಣನ್ನ ನೀಲಿ ಜಾವಾ ಬನಾನಾ ಎಂದು ಕರೆಯುತ್ತಾರೆ. ಈ ರೀತಿಯ ಬಾಳೆಹಣ್ಣನ್ನ ಹೆಚ್ಚಾಗಿ ಆಗ್ನೇಯ ಏಷ್ಯಾ, ಮಧ್ಯ ಅಮೆರಿಕ ಮತ್ತು ಹವಾಯಿ ದ್ವೀಪಗಳಲ್ಲಿ ಬೆಳೆಸಲಾಗುತ್ತದೆ. ಇದರೊಳಗೆ ಕಪ್ಪು ಬಣ್ಣದ ಚಿಕ್ಕ ಬೀಜಗಳಿರುತ್ತದೆ ಹಾಗೂ ಸಾಮಾನ್ಯ ಬಾಳೆಹಣ್ಣಿಗಿಂತ ಇವು ಸ್ವಲ್ಪ ದೊಡ್ಡದಾಗಿರುತ್ತದೆ. ಈ ನೀಲಿ ಜಾವಾ ಬಾಳೆಹಣ್ಣುಗಳು ಅಸಾಧಾರಣ ರುಚಿಯನ್ನು ಕೂಡ ಹೊಂದಿರುತ್ತದೆ. ಅವು ವೆನಿಲಾ ಕಸ್ಟರ್ಡ್ ಅಥವಾ ವೆನಿಲಾ ಐಸ್ ಕ್ರೀಮ್ ರುಚಿಯನ್ನ ಹೋಲುತ್ತದೆ. ಇದೇ ಕಾರಣ ಇವುಗಳನ್ನ ಐಸ್ ಕ್ರೀಮ್ ಬಾಳೆಹಣ್ಣು ಎಂದು ಕೂಡ ಕರೆಯುತ್ತಾರೆ. ಬಾಳೆಹಣ್ಣಿನ ತಿರುಳು ಕೂಡ ಮೃದುವಾಗಿ ಕೆನೆಯಂತೆ ಇರುತ್ತದೆ. ನೀಲಿ ಜಾವಾ ಬಾಳೆಹಣ್ಣುಗಳನ್ನು ಸಿಹಿ ತಿಂಡಿಗಳು ಮತ್ತು ಡೆಸರ್ಟ್ಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಅವುಗಳಲ್ಲಿನ ನೈಸರ್ಗಿಕ ಐಸ್ ಕ್ರೀಮ್ ಸುವಾಸನೆ ಮತ್ತು ಅವುಗಳ ವಿಶಿಷ್ಟ ಬಣ್ಣದಿಂದ ಇದನ್ನು ಮಿಲ್ಕ್ ಶೇಕ್ ಮಾಡಲು ಕೂಡ ಬಳಸುತ್ತಾರೆ. ಅಂದ ಹಾಗೆ ನೀಲಿ ಬಾಳೆಹಣ್ಣು 105 ಕ್ಯಾಲರಿಯನ್ನ ಹೊಂದಿರುತ್ತದೆ. ಇದು ಐಸ್ ಕ್ರೀಮ್ ನಲ್ಲಿರುವ ಕ್ಯಾಲರಿಗಿಂತ ಸ್ವಲ್ಪ ಕಡಿಮೆ ಆಗಿರುತ್ತದೆ. ಹೀಗಾಗಿ ಐಸ್ ಕ್ರೀಮ್, ಚಾಕ್ಲೇಟ್ ನಂತಹ ಸಿಹಿ ತಿಂಡಿಗಳನ್ನು ತಿನ್ನುವ ಬದಲಿಗೆ ಈ ನೀಲಿ ಬಾಳೆಹಣ್ಣು ತಿಂದರೆ ಹೆಚ್ಚಿನ ಪೌಷ್ಟಿಕಾಂಶವನ್ನ ನಮ್ಮ ದೇಹಕ್ಕೆ ಕೊಡುತ್ತದೆ. ಆರೋಗ್ಯಕ್ಕೆ ಒಳ್ಳೆಯ ಉಪಯೋಗ ಕೂಡ. ಇದರಲ್ಲಿ ಹೆಚ್ಚು ಕ್ಯಾಲರಿ ಇರೋದಿಲ್ಲ. ನಿಮ್ಮ ತೂಕವನ್ನು ಕೂಡ ಅದು ನಿಯಂತ್ರಣದಲ್ಲಿಡುತ್ತದೆ. ನೀಲಿ ಜಾವಾ ಬಾಳೆಹಣ್ಣಿನಲ್ಲಿ ಫೈಬರ್ ಅಂಶ ಸಮೃದ್ಧಿಯಾಗಿರುತ್ತದೆ. ತೂಕ ನಷ್ಟದ ಹೊರತಾಗಿ ಈ ಬಾಳೆಹಣ್ಣಿನಲ್ಲಿರುವ ಫೈಬರ್ ಜೀರ್ಣಕಾರಿ ಆರೋಗ್ಯದ ಮೇಲೆ ಪ್ರಬಲ ಪರಿಣಾಮವನ್ನು ಕೂಡ ಬೀರುತ್ತದೆ. ಇದೇ ಕಾರಣ ಇದನ್ನ ಇತ್ತೀಚೆಗೆ ಹಲವಾರು ದೇಶಗಳಲ್ಲಿ ಬಳಸಲಾಗುತ್ತಿದೆ ಹಾಗೂ ಇತ್ತೀಚೆಗೆ ಇದಕ್ಕೆ ಭಾರಿ ಡಿಮ್ಯಾಂಡ್ ಕೂಡ ಬಂದಿದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಕೂಡ ಈ ನೀಲಿ ಬಾಳೆಹಣ್ಣನ್ನ ಬೆಳೆಯುತ್ತಿದ್ದಾರೆ. ಕಾರಣ ಇದಕ್ಕೆ ಸಿಗುತ್ತಿರುವಂತಹ ಬೆಲೆ ಇದು ದುಬಾರಿ ಕೂಡ ಆಗಿರುತ್ತದೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನ ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್. ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಸ್ನೇಹಿತರೆ, ಈ ಬಾಳೆಹಣ್ಣು ನಿಮಗೇನಾದರೂ ಸಿಕ್ಕಲ್ಲಿ ದಯವಿಟ್ಟು ಅದನ್ನ ಒಮ್ಮೆ ಆದರೂ ತಿನ್ನಿ. ಯಾಕಂದ್ರೆ ಇದು ಐಸ್ ಕ್ರೀಮ್ ನ ಹಾಗೆ ರುಚಿಯಾಗಿರುತ್ತದೆ ಹಾಗೂ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇಂತಹದೇ ಉಪಯುಕ್ತದ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.